ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾನಿವತ್ತು ಈಗ ರಾತ್ರಿ ಆಯಿತು ನೋಡಿ, ಕತ್ತಲಾಯಿತು. ಆದರೆ ಈಗೊಂದು ಸತ್ಯನಾರಾಯಣ ಪೂಜೆ ಉಂಟು. ಅದೇ ಇಲ್ಲೇ 1 ಕಿಲೋಮೀಟ್ರ್ ಉಂಟು, ಅಲ್ಲಿಗೆ ಹೋಗುವಂತ ಹೊರಟಿದ್ದೀನಿ. ಬನ್ನಿ ನೋಡು ಹೇಗಿದೆ, ಅಲ್ಲಿ ಹೇಗೆ ಎಲ್ಲ ಇದೆ ಅಂತ ನೋಡುವ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಹಾಗಾದರೆ ಹೋಗೋಣವಾ. ಗಂಗಯ್ಯ ಬಾರೋ ಕೃಷ್ಣಯ್ಯ ವಾಸ ಉಡುಪಿಲಿ ಕಾಗಿ ನೆಲೆಯಾದಿ ನಿನಪದಾಸ ಸಲಹಲು ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಬಂದನು ನಾರಾಯಣ ಬಂದನು ಶ್ರೀಮನ್ನಾರಾಯಣ ಬಂದನು ಲಕ್ಷ್ಮೀನಾರಾಯಣ ಬಂದನು ಸತ್ಯನಾರಾಯಣ ಬಂದನು ದೇವಗುತ್ತದಗಳು ತಪನೆ ಮಲ್ತನೆ ಆಲೋಚನೆ ಮಲ್ತನೆ ಮಲ್ದಿನ ಚಿತ್ತಿ ಕರ್ಮ ಭಾವನೆ ಈ ರೀತಿಯ ದಿನೋಟ ಅವೇನು ಮುಂದಾಗಿ ಹೋಗುವುದಿಲ್ಲ. ಐದು ಅದರ ಅಕ್ಲೆನಳ ಮತ್ತು ಗುರು ಹಿರಿಯರ ಸಹಾಯಬಹುದು ಈ ಕೆಲಸ. ಐದು ಅದರ ಈ 108 ಸಂಪೂರ್ಣ ಅನ್ನು ಕಾಣ್ತೇವೆ. ಇದಕ್ಕೆ ಅರ್ಥ ಸಂಪೂರ್ಣ ಈ ವರ್ಷ ಅವೇನೇ ಪರಮಾತ್ಮೆ ಸಂವಿಧಾನಕ್ಕೂ ಸಂತೋಷ ಸ್ವೀಕಾರ ಮಾಡ್ತದೆ. ಸ್ಥಳಕ್ಕೂ ಗ್ರಹಕ್ಕೂ ಗ್ರಾಮಸ್ಥರಿಗೆ ದೇಶಕ್ಕೂ ಮಾತೆರೆಗಳ ಸುಭಿಕ್ಷಾವನ್ನು ಖಂಡಿಸಿ ಉದ್ದೇಶವನ್ನು ಎಂಬುದಕ್ಕೂ ನಂತರ ನಿರ್ಣಯ. ಆ ನಿರ್ಣಯಕ್ಕೂ ಅನುಗುಣವಾಗಿ ಆ ದೇವರನ್ನ ಕೆಲಸವು ಉಳಿದಿಂಚೆತ್ತಿ ಧನ ಕನಕ ವಸ್ತು ವಾಹನಾದಿಲೆನ್ನುವ ದೇವರ ಅನುಗ್ರಹ ಬರ್ತದೆ. ನಿತ್ಯಗಳ ಅತಿಶಯವಾದ ದೇವ ಕಾರ್ಯ ನಡಪುನೊಳಗ ದೇವರು ಮಲ್ಕೊಡುವನ್ನು ಪಡೆದು ನಮ್ಮ ಪ್ರಥಮಡು ದೇವರ ಪ್ರಾರ್ಥನೆ ಆಯ್ತು. ಅದರ ರಾಮದೇವರಾದ ಶ್ರೀ ಗೋಪಿನಾಥ ಸ್ವಾಮಿ ಅಂಚನೆ ಗ್ರಾಮ ದೇವರಾಗಿ ಧರ್ಮರ ಬ್ರಹ್ಮವೇದಗಳು ಅಂಚನೆ ಈ ಕಟ್ಟಡ ಸ್ಥಿರವಾದ ನೆಲ ಚಿತ್ತಿ ಆ ಸತ್ಯನಾರಾಯಣ ಸ್ವಾಮಿ ದೇವರು ಅನುಗ್ರಹ ಮಲ್ತದೆ. ಮಾತೆರೆಗಳ ಭಕ್ತರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊರದು ಉತ್ತರೋತ್ತರ ಶ್ರೇಯ ಅಭಿವೃದ್ಧಿ ಮಲ್ಪುವಂತೆ ಪಡೆದು ನಮ್ಮ ಪ್ರಥಮನು ಮಲ್ಪಿಂಚಿತ್ತಿ ಪ್ರಾರ್ಥನೆ. ಶ್ವೇತ ಪದ್ಮಾಸನಾನ್ ಸಾಮಾಂ ಪಾತು ಸರಸ್ವತಿ ಭಗವತಿ ನಿಶೇಷ ಜಾಡ್ಯಾಪಹಾಂ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಇಷ್ಟದೇವತಾಭ್ಯೋ ನಮಃ ಗುರುದೇವತಾಭ್ಯೋ ನಮಃ. ಇದಂ ಸುಮುಹೂರ್ತಕಾಲೆ ಯಜಮಾನ ಸಹ ಕುಟುಂಬಸ್ಯ ಸಹ ಬಾಂಧವತ್ಯಃ ಸಹ ವರ್ಗಸ್ಯ ಸಮಸ್ತ ದುರಿತ ದೋಷ ಪೀಡನ ಪರಿಹಾರಾರ್ಥಾಯಾಂ ಇದಂ ಪಂಚಮ ಚತುರ್ಥ ಸಂವತ್ಸರಸ್ಯ ಇದಂ ಸತ್ಯನಾರಾಯಣಕಾಲೇನ ಪ್ರಥಮತಃ ಇದಂ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀದೇವರವಾದ ಗೋವಿಂದ ಜಲದಲ್ಲಿ ಮಾಚನಿಗೆ ಗಿರಿಯ ಬೆನ್ನಲ್ಲಿ ಹೊತ್ತ ಕುರ್ಮನಿಗೆ ಧರೆಯನ್ನು ಧರಿಸಿದವರ ಅವತಾರಿಗೆ ತರಳನ್ನ ಕಾಯ್ದ ಶ್ರೀ ನರಸಿಂಹಗೆ ಚಂದ್ರನೆಂಬುದ ಶರತ ಸುತನಿಗೆ ಸತ್ಯಭಾಮೆಯ ರಸ ಗೋಪಾಲ ಕೃಷ್ಣಗೆ ಮಂಗಳಾಂ ಜಯ ಜಯ ಮಂಗಳಾಂ ನಿತ್ಯ ಶುಭ ಮಂಗಳ ಬಸ್ತಲಿ ನಿಂತಿ ಜಯ ರಾಮ್ ಜಯ ಜಯ ರಾಮ್ ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ನಮ ಪುಂಡರೀಕ ಸಮರ್ಥವಾಂಜನಂ ಪ್ರಾಪ್ತೋ ಓಂ ಅರಿಷ್ಟಾಂತರತ್ಯಂತು ದರಿತಾನ್ಮಯಾನಿ ಚ ಸುವಂಚಾಸುರಂಭೂತಂ ರಾಹುಂ ಚ ಪ್ರಣಮಾಮ್ಯಹಂ ರಾಹವೇ ನಮ ರಾಹುಮಾವಹಯಾಮಿ ಆವಾಹಂ ಸಮರ್ಪಯಾಮಿ ಆಸನಮಿದಂ ಸ್ವಾಗತಮಪ್ತ ಈರೆ ಒಂಜೀರೆ. ಓಂ ಆವಾಹಯಾಮಿ ಆವಾಹಂ ಸಮರ್ಪಯಾಮಿ ಈರೆ ಈರೆ ಆವಾಹಯಾಮಿ ಆವಾಹಂ ಸಮರ್ಪಯಾಮಿ ಆಸನಮಿದಂ ಸ್ವಾಗತಮಪ್ತ ಪಾದೇ ಸಮರ್ಪಯಾಮಿ ವಸ್ತ್ರಯಜ್ಞಂ ಸಮರ್ಪಯಾಮಿ ಉಪವೀತಂ ಸಮರ್ಪಯಾಮಿ ಆಭರಣಂ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಅಕ್ಷರಂ ಸಮರ್ಪಯಾಮಿ ಪುಷ್ಪಾಣಿ ಸಮರ್ಪಯಾಮಿ ಧೂಪಮಾಗ್ರಾಪಯಾಮಿ. ಓಂ
वनस्पतिरसोत्तन्नो गन्धातिधूपोत्तमः आग्नेयतरदेवानां धूपोऽयं प्रदीक्षितां धूपमाग्रापयामि ॐ ज्योतिर्दिग्वज्यते देवानां सुसंप्रियः प्रभाकरो महातेज दीपोऽयं प्रदीक्षितां दीपं दार्पयामि नैवेद्यास्य पुरस्तापित कदलीयवध नारिकेलकेन्द्रगन्धमः नैवेद्यं समर्पयामि ॐ भूर्भुवस्वं सत्यन्तवर्तेन सत्यञ्जामि अन्तर्गतिभूते अमृतोपत्रणोति प्राणाय स्वाहा ॐ सत्यनारायण नमो नारायण ॐ नमो देवताभ्यो धूमकेतवे नमः ॐ गणाध्यक्षाय नमः ॐ बालचन्द्राय नमः ॐ कुमारगुरवे नमः ॐ सर्वसिद्धिदायकाय नमः ॐ महागणपतये नमः ॐ केशवाय नमः ॐ नारायणाय नमः ॐ माधवाय नमः ॐ गोविन्दाय नमः ॐ विष्णवे नमः येन भगवान् हरे भक्तिर्भवेत् नमः कलो सर्वे भविष्यन्ति पापकर्मपरायणाः वेदविद्याविहीना च तेषां श्रेया कथं च विवर्जितः अपापी च विरोधी च दत्त्वा राजेर्वप्मः ख्यातं सम्प्राप्य संसार समर्पण म्हणजे शिवनी स्पर्धला म्हणजे आरती ओम पवित्राणां पवित्रं यो मंगलांच मंगलं देवतानां देवांच योग्य प्रियस्तदा शुभकरा मेधा देवराजयो नक्षत्राणि देव चकाचितुदे तन्देवता दुष्गणाः मासान्तार्थवत्तदेव दिवसञ्जातुतारम्यः सर्वे तावरजङ्गमा प्रतिं कुर्वन्तु नो श्रीगुरुभ्यो नमः आत्मसमर्पयामि श्री भगवान् वाचा किमर्थमागतोऽसि त्वं किं ते मनसि वर्तते कथयस्व महाभागा तत्सर्वं कथयामि ते नारद उवाच मत्स्यलोके जना सर्वे नानाक्लेशसमन्विताः नानायोनिसमुत्पन्ना पच्यन्ते पापकर्मभिः तच्चिन्तिते मत्स्य भक्तिसद्रासमन्वितः सत्यनारायणं देवं यजे चैवादिशामुखे ब्राह्मणैर्बान्धवी तदैवां सर्वदुःखं मनुष्यस्य विनश्यति इति द्वितीयोऽध्यायः ओम आग्नेयतरुदेवानां धूपोऽयं प्रदेशे पुण्डरीकाकृतावाक्याभ्यन्तररुचिः ओम भूर्भुवस्वहं सत्यन्तवर्तेन वर्तञ्जामि अन्तर्गतिभूते प्राणाय स्वां नमो नारायणाय नमः ज्ञानाय नमो नारायणाय समर्पयामि अतां चतुर्थोऽध्यायः रावणिजो यत्संचितां तत्त्वाच्चान् दूतान् दृष्टामयितेन चेतसा जनं तं ताभ्यस्यैव तथा दीर्घमलक्षितः ततो दूतालमायाता यस्तास्ते लज्जनावनिके दृष्टा नृपदनं दत्ता वत्सा नीतो वनिक्षुताम् उवाचाम् यात्रान्तो कृतवान् मङ्गलापूर्वैकभूरिकां ब्राह्मणाय धनं दत्ता तथा सगरं यया यत्सूरे गते साधु सत्यनारायणप्रभो जिज्ञासां कृतवान् साधो किमस्ति तमतिर्नौस्थितं नौस्थितं स महाजलो मुक्त्वा केलया च बृहद्वये कथं पृच्छते भोवदण्डिन्मुद्रां देतं किमिच्यते तथा वत्सादिकं चैव वर्तते तरुण 54ನೇ ವರ್ಷದ ಪೂಜೆ ಮುಂದೇನೆ ಭಕ್ತ ಸಮೂಹಗಳನ್ನು ಒಡಗೂಡೊಂದು ಪ್ರಮುಖರೇನು ಅಧ್ಯಕ್ಷರೇನು ಸದಸ್ಯರೇನು ಮಾತ್ರ ಒಡಗೂಡೊಂದು ಅಂದಿಸಿಕೆ ಮಹಾ ಕೆಲಸ ಗುರು ಹಿರಿಯರು నేను ಸಾಧನ ಒಂದು ಸೃಷ್ಟಿ ಬಂದೆ ಆ ಸೃಷ್ಟಿಗೆ ಅನುಗುಣವಾದ ನಮ್ಮ ಅವೇನೆ ನಾರದೇರು ಸ್ವರ್ಗ ಪಾತಾಳ ಈ ಮರ್ತ್ಯಲೋಕವು ಒಂಜಾನ ಒಂದು ದಿನ ಬರ್ತೇರಿಗೆ ಅಂಚಿತ್ತಿ ಬತ್ತಿಂಚಿತ್ತಿ ಸಂದರ್ಭಗಳು ಭಾರಿ ಕಷ್ಟಗುಳ್ಳೆರಿಗೆ ಅವೇ ನವನಿ ನೇಮಿಷಾರಣ್ಯ ಬಂಡಿಸಿ ಮಹಾಘೋಷಾರಣ್ಯ ಕಾಶಿಪಟ್ಟಣದ ಕೈತಲಿನ ಊರಿಗೆ ಅಂಚಿತ್ತಿ ಊರುಡು ಸೂತ ಪ್ರಾಣಿಗೆರೆ ಬಣ್ಣದೆ ಆ ಶೈಲ ಶೌನಿಕಾ ಮಹಾ ಋಷಿಗಳೆಲ್ಲ ಆಶ್ರಮವು ಬರ್ತೇರಿಗೆ ಅಪಗ ಅಕರು ಕೂಡ ಪ್ರಶ್ನೆ ಮಲ್ತೇರಿಗೆ ಕಾರಣ ಹೆಂಚಿನ ಮಿತಿಯಲ್ಲಿ ಅಪಗ ತ್ರತಾತ್ರೇತ ದ್ವಾಪರ ಕಲಿ ಪಂಪಿಂಚಿತ್ತಿ ಈ ಯುಗಕ್ಕಳು ಬರ್ತದೆ ಕಲಿಕಾಲುಡು ಮರ್ತ್ಯಲೋಕುಡು ನಾನಾ ಥರದ ಯೋನಿಡು ಜನ್ಮ ಸಂಭವಿಸಿದ್ದು ಸ್ತ್ರೀಹತ್ಯ ಗೋಹತ್ಯ ಬ್ರಹ್ಮಹತ್ಯ ಶಿಶುಹತ್ಯ ಸರ್ಪಹತ್ಯ ಪಂಪಿಂಚಿತ್ತಿ ಪಂಚ ಮಹಾಪಾತಕಲೇನು ಭೂಲೋಕಡು ಜನಕ್ಕೂ ಮಲ್ತೊಂದುಲ್ಲೆ ಈ ಪಂಚ ಮಹಾಪಾತಕಲೇನು ನಮ್ಮನ್ನ ಸಿಂಧು ಶಾಸ್ತ್ರಡು ಮಲ್ತನ್ನ ಐದು ಪರಿಹಾರಣೆ ಇಜ್ಜಿ ಪಂಡ್ಕೊಂಡು ಧರ್ಮಶಾಸ್ತ್ರ ಇಂಚಿಂತನ ಮಾದ ಪಾಪಲೇನು ಮಲ್ತನೆ ದಾತ್ರ ಆಯ್ ಈ 7 ಜನ್ಮುಳ್ಳ ನಿಕೃಷ್ಟ ಜಾತಿಡು ಪುಟ್ಟುದು ಮಲ್ಲಾಪೆಗೆ ಅವತ್ತ ಅಂದರೆ ಅನೇಕ ಥರದ ಕಷ್ಟ ರೋಗ ರುಜಿನಗಳು ಬಳಲು ನೀಡಿದರು
ಆಯೆ ಸ್ವರ್ಗಲೋಕ ಹೋಗಿದೆ ಮಾತೆಲ್ಲ ಈ ಮಲ್ತಿಂಚಿತ್ತಿ ಕರ್ಮ ಪಾಪಲ್ಲ ಈ ಕಲಿಕಾಲುಡು ಮಲ್ತಿಂಚಿತ್ತಿ ದೋಷಲ್ಲ ಪರಿಹಾರ ಅದು ಸಾಕ್ಷಾತ್ ವೈಕುಂಠ ಲೋಕ ಈಗ ಅಂಡ ಸ್ವರ್ಗಲೋಕವು ಬರ್ತೇವೆ ಐದಾತರ ಇಂಚಿತ್ತಿ ಪೂಜೆಯನ್ನು ಮಲ್ಪಡಿ ಅವೇನೆ ಚತುರ್ವರ್ಷಂ ವ್ರತಂ ಕೃತ್ವಾ ಆದೋ ಮಧ್ಯೇದ ಪರಂ ಉದ್ಯಾಪನಂ ಕೃತಂ ಏನ ಸಂಪೂರ್ಣ ಫಲದಾಯಕಂ. ಈ ಪೂಜೆನೆ 4 ವರ್ಷ ಬಿಡನ್ನೆ ಮಲ್ಪೊಡಿಗೆ ಸ್ವಲ್ಪ ಮಲ್ಪಡು ವೃಕ್ಷ ಮೂಲೆ ನದಿ ತೀರೆ ಸ್ವಗ್ರಹೇ ಒಂಜ ಪರತಿ ನೀರ್ದ ಬರೀಟು ಇಜಣ್ಣ ಇಂಚಿನ ಗೋಡಿದ ಮರದ ಮುದ್ದೆಲಿಡು ಅದನ್ನ ತನ್ನ ಸ್ವಂತ ಗ್ರಹಟ್ಟು ಇಲ್ಲೋಕ್ಕೆಲ್ಲ ಈ ಚಂದ್ರಬೋಡು ಈ ಪೂಜೆಯನ್ನು ಮಲ್ಪಡಿಗೆ 4 ವರ್ಷ ಮಲ್ತದೆ ಮಧ್ಯೊಡಾಡು ಕಡೆಕಾಡು ಉದ್ಯಾಪನೆ ಮಲ್ತನ್ನ ಆಯ್ತು ಸಂಪೂರ್ಣ ಫಲ ಸಿಕ್ಕೊಂಡು ಒಂದು ಪಂಡು ಶಾಸ್ತ್ರ ಬಂತನು. ಅದೇ ನಮನೆ ಈ ಶೌನಕಾದಿ ಮಹರ್ಷಿಗಳಿಗೆ ಸೂತ ಪ್ರಾಣಿ ಕಿರಪಂಪೇಳು 5 ಬೊಕ್ಕ ದಾದಾನ ನೆಕ್ಸ್ಟ್ ವಿಶೇಷವಾಗಿ ಕಿತ್ತಿ ಸಪಾತ ಭಕ್ಷ ಅಂತ ಪಂಡ್ಬಿಡು ಅವು ಅಂಚಿ ಭಕ್ಷಲಾತ್ತೆ ಇಂಚಿ ಪಾಯಸಲಾತ್ತೆ ಎಂದು ಪಂಡಿಂಚಿತ್ತಿ ಪರಿಮಾಣೋಡು ಪರಿಪಕ್ಕೊಡು ಮಲ್ಪಡು ಮಲ್ತದೆ ಅವೇನು ಶ್ರದ್ಧಾ ಭಕ್ತ ಸಂಬಂಧಿತಂ ಶ್ರದ್ಧಿಡು ಭಕ್ತಿಡು ಮಾತಿರೇನು ಗುರು ಹಿರಿಯರೇನೆ ಬಂಧು ಬಾಂಧವರೇನು ಇಷ್ಟ ಮಿತ್ರರೇನು ಮಾತ ದತ್ತು ಬಲತ್ತು ದಿವಂದು ಶ್ರದ್ಧೆಡು ದೇವರಿಗೆ ನೈವೇದ್ಯ ಮಲ್ಪಡಿಗೆ 5 ಒಕ್ಕ ಈ ಕಥಾಶ್ರವಣನ್ನು ಕೇಳೋಡಿಗೆ ಕಥಾಶ್ರವಣ ಕೇಳು ನೆಟ್ಟು ತುಂಬು ಏರಾಳ ಈ ಪೂಜೆಯನ್ನು ಮಲ್ತದೆ ಐತ ಫಲನ ಸಿಕ್ಕದನ್ನ ಪಂಡ ಈ ಕಲಿಕಾಲೋಡು ನಂಗೆ ಆಶೆ ಜಾಸ್ತಿ ಅವು ಸ್ವಾಭಾವಿಕ ಪಂಡ್ತಿರು ದಾನೆ ಅಂದ ಪಂಡ ಈ ಪೂಜೆನೇ ಕಾಶಿ ಕ್ಷೇತ್ರದೊಂದು ಬಡ ಬ್ರಾಹ್ಮಣ ಪೂಜೆ ಮಲ್ತೊಂದಿತ್ತೀರಿ ತುಂಬದ ಕಾಲೋಡು ಬ್ರಾಹ್ಮಣರನ್ನ ಕೆಲಸ ಇಂಕ ಅಂದ ಪಂಡ ಮೂಜಿ ಕೊಡ್ತುಲ ಕಟಿ ಪ್ರಮಾಣೋಡು ಇಡೇ ಮುಟ್ಟ ನೀರು ಬರ್ಪುನ ನೀರಿಡು ನೀದು ಜಪ ಸಂಧ್ಯಾ ಅಂದನೆ ಪೂಜೆ ಪುನಸ್ಕಾರ ಮಾತ ಮಲ್ತದೆ ಭೌತಿ ಭಿಕ್ಷಾಂದೇಹಿ ನಟು ಈತ ಮಾತ ಮಲ್ಪುನು ಐಕೆ ಬ್ರಹ್ಮ ವೈಶ್ಯ ಕ್ಷತ್ರಿಯ ಶೂದ್ರ ಬಂಡಿಂಚಿತ್ತಿ 4 ಜಾತಿಲೇನ 7 ಇಲ್ಲಿ ಜಪ ತಪ ಮಲ್ಪುನು ఆయన సొంతకు చెప్పమనుకున్నది మొక్కులు మాత ఏలికి ఆయరట మాత్రం ఎన్నెన ధర్మ నమన ಶಾಸ್ತ್ರಗಳು ಅಂತಿನ ಪ್ರತಪ್ಪಲು ಒರಿಪುನು ಉಲ್ಲೇನ ಮಧ್ಯಾಗ ಕೆಲವು ವರ್ಷ ಆದಿತ್ತುಂಡಿಗೆ ಅಂಚಿತ್ತಿ ಸಂದರ್ಭಗಳು ಸಂತಾನ ಭಾಗ್ಯ ಅವಡು ಮುತ್ತು ರತ್ನ ವೈಡೂರ್ಯ ಮಾಣಿಕ್ಯ ಇದನ್ನೆಲ್ಲ ಮನುಷ್ಯ ಜಾತಿಗೆ ಮದುವೆ ಆನೆವಕ್ಕ ಜೋಕುಲು ಬಾಲೆಯಲ್ಲಿ ಇದ್ದಿನ ಅವು ನಶ್ವರ ಎಂಚ ಪೂರ್ಣಾಕೃತಿ ಎಂಚ ಹಾಕೊಂಡು ಆ ನಮನಿದ ಪ್ರಭೆ ಆ ಬಾಲ್ಯದ ಮೋನೆಡುಂಡಿಗೆ 5 ಆ ಬಾಲೆಗೆ ನಾಮಕರಣ 16ನೇ ದಿನ ನಾಮಕರಣ ಮಲ್ತೆಗೆ 14ನೇ ತೊಟ್ಟಿಲು ಬಣ್ಣಗ ಕಲಾವತಿ ಪಡೆದ ನಾಮಕರಣ ಮಲ್ತೆಗೆ ನಾಮಕರಣ ಮಲ್ಪನಗ ಲೀಲಾವತಿ ಈ ಸಾಧು ಸೌಕಾರ ಪಣ್ಕೊಲ್ ದಾನೆ ಅನ್ಬಟ್ಟ ಇತ್ತೆ ಅಲ್ಲಿಗೆ ಆ ನಂಗೆ ಪ್ರಸಾದ ರೂಪವಾದ ಕುಟುಂಬ ಬಾಲೆ ಇತ್ತ ಪೂಜೆ ಮಲ್ಪುಗ ನಾನು ಇತ್ತ ಪೂಜೆ ಮಲ್ಪನ ಬಡ್ತಿ ಮೊದಲ ಮದುವೆದ ಸಹಾಯ ಮಾಡು ಮಾತೆಲ್ಲ ಒಟ್ಟು ಸೇಡುವೆ ಎಲ್ಲ ಮದುವೆ ಆಗ್ಬಿಡು ಮದುವೆ ಆಗಿ ಸಂದರ್ಭಗಳು ಈ ಪೂಜೆ ಮಲ್ಪೇರ ಮದತ್ತು ಪೂರ್ಣಿಗೆ ಮದತ್ತು ಪೋನಾಗ ಪರಮಾತ್ಮ ನಮ್ಮ ಮಲ್ಪುಡು ಪಂಟಿಂಚಿತ್ತಿ ನಮನ ವೇದಾಂಗುಡು ಪಂಟಿಂಚಿತ್ತಿ ಪಾತೆರ 5 ಆತರ ಮಕ್ಕಳು ಮದತ್ತು ಉಡಿಯ 5 ಒಕ್ಕ ತನಕ ಮಗಲ್ಲ ಆಲೆ ಮಗೆಲ ಆಲೆ ಪಣದು ಎಣ್ಣದೆ ಸುಂದರವಾಲೆಲ್ಲ ಸಾಧು ಸೌಕಾರೆಲ್ಲ ರಡ್ಡು ಹಡಗೆಡ ಅಂಜನೆ ಈ ಶೌನಕಾದ ನೈಷಾರಣ್ಯದ ನಿವಾಸಿ ಅಂಚಿ ಶೌನಕಾದಿ ತ್ಯಾಜ್ಯ ಮಲ್ತನಿಡ ನಂತರ ಅಕುಲೇ ಕಷ್ಟ ಬೈದು ನಾನು ಅವು ಒಂಜಿ ಮಹಾರಾಜಗಳ ಕಷ್ಟ ಬೈತನೆ ಅಂಚನೆ ಈ ಕಾಶಿ ಕ್ಷೇತ್ರರು ಕನಕಮಾರ್ ನಿಂಚಿತ್ತಿ ಶೂದ್ರ ಜಾತಿದ ವ್ಯಕ್ತಿ ಈ ಪೂಜೆಯನ್ನು ಮಲ್ತನಿಡ ನಂತರ ಆಯನ ಕಷ್ಟ ನಿಷ್ಠೂರ ತಾಪತ್ರಗಳು ಪರಿಹಾರ ಮಿತ್ತಿಗೆ ಆಯ ಸ್ವರ್ಗಲೋಕನೇ ಪೋಯಿ ಪಣ್ಕರು 5 ವರ್ಷ ಕಡೆ ಅಂಗಧ್ವಜರಾಜೇನು ಅಂಗಧ್ವಜರಾಜೇನು ಕಂಟಿಂಚಿತ್ತಿ ರಾಜೇ ಭಾರಿ ಸುವ್ಯವಸ್ಥೆಡೆ ರಾಜ್ಯನ ಆಳ್ವಿಕೆ ಮಲ್ತೊಂದಿತ್ತೆಗೆ ಜೋಕ್ಲೇನು ರಾಜ್ಯದ ಪ್ರಜೆಗಳೇನು ತನ್ನ ಜೋಕ್ಲೆಲ್ಲ ಕತ್ತು ಒಂದಿತ್ತೆಗೆ ಒಂದಿನ ಆಗ ಒಂದು 70 ತಾನೆ ಅಂತ ಬಂದ ಇತ್ತೆ ಮಾತ ತೂಕು ಜನ ಈ ಕಾಡು ಆನೆಲು ಇದನ್ನ ಇಲ್ಲಿ ತಿರುಪು ನೆಕ್ಲೆನ ಮಾತ ಉಪದ್ರ ಜೋರಾಂಡಿಗೆ ಅವೇನು ದುಮ್ಮು ಮಾತ ಅವೇನು ಆ ಮೃಗ ಬೋಂಟೆನ್ ದೇರುಡಿ ರಾಜ್ಯ ಮಾತರೆಗೆ ಜನಸಾಮಾನ್ಯರ ಬಂಟು ದೇರಿಯರ ಸಾಧ್ಯತೆ ಹೆಚ್ಚಿಗೆ 5 ಆತರ ಅಂಗಧ್ವಜ ರಾಜೆ ತನ್ನ ಸೈನಿಕರನ್ನು ಒಡಗೂಡೊಂದು ಬೇಟೆಡು ನುರಿತೆ ರಾಜು ಸಿಕ್ಕಿ ವ್ಯಕ್ತಿಗಳನ್ನು ಮಾತ್ರ ಹುಡುಕು ಮಲ್ತೊಂದು ಅಗ್ಲೆಲ್ಲ ತಂದು ಕೊಡೋದು ಈ ಕಾಡಡೆ ಈ ದುಷ್ಟ ಪ್ರಕಲ್ಪನೆ ಸಂಹಾರ ಮಲ್ತದೆ ಆಯಾಸ ಪರಿಹಾರವನ್ನು ಬಂದು ಒಂದೇ ಸಮಯ ಇತ್ಯಾದಿ ಇತ್ತೀಚಿತ್ತಿ ಸಂದರ್ಭಗಳು ದೂರಡು ಕೈಕಂಜಿ ಮೇತಿಂಚಿತ್ತಿ ಜೋಕುಳು ಶ್ರದ್ಧಾ ಭಕ್ತ ಸಂಬಂಧಿತ ಶ್ರದ್ಧೆಡೆ ಭಕ್ತಿಡೆ ಈ ಸತ್ಯನಾರಾಯಣ ಪ್ರಸಕತೆಯೇ ಮಲ್ತೊಂದಿತ್ತೇರಿಗೆ ಮಲ್ತೊಂದು ಪುನಗ ಆ ಸಂದರ್ಭಗಳು ಈ ರಾಜ ಬದ್ನಾಗ ಈ ಜೋಕ್ಲೆ ಭಾರಿ ಸಂತೋಷ ಅಂಡ್ ಹಿಂದೆ ಎಂಗ್ಲನ್ನು ಪೂಜೆಗೆ ಬೈದನೆ ಬಂದು ಎಣ್ಣುವೆ
ಆಂಡ ನಮ್ಮನ ಹಿಂದೂ ಶಾಸ್ತ್ರಗಳು ಬಂದ್ಕೊಂಡು ರಾಜ ಪ್ರತ್ಯಕ್ಷ ದೇವತಾ ಒಂಜಿ ಪೂಜೆ ಪುನಸ್ಕಾರ ಮಲ್ಪುನಗ ನಮ್ಮನ ಹಿರಿಯರೇ ಪಣಂದೆ ಕೇಳಂದೆ ನಮ್ಮನ ಬಂಧು ವರ್ಗದಗಳು ಇಷ್ಟ ಮಿತ್ರರೇ ಏರಾಳ ಬಂದೆರಡ ಅವು ದೇವರಿಗೆ ತಂದಲ್ಲಿ ಪಂಡಿತಿ ತಾತ್ಪರ್ಯ ಐದಾತ ಜೋಗುಳು ಬಾರಿ ತಂದೆಡೆ ಈ ಪೂಜೆಯನ್ನು ಭಕ್ತಿಯನ್ನು ಮಾಡ್ತದೆ ಕಡೆಗೆ ಆಯಗಳ ಆಯನ ಪರಿವಾರಗಳ ತೀರ್ಥ ಪ್ರಸಾದ ನೀರಿಟ್ಟುಕೊಳ್ಳೋದು ಈನಾಗ ಒಂಜಿ ಕಟ್ಟಿಟ್ಟು ರಾಜ್ಯರ್ನಗಳು ತಿನ್ಪುನ ಆಹಾರನ ಜನಸಾಮಾನ್ಯರು ಕೋರಂಡಾವಿನ ತಿನ್ನಿಯರ ಬಲ್ಲಿ ಬಂದು ಆಂಡ ಒಂದು ದೇವತಾ ಪ್ರಸಾದ ನೆಟ್ಟಾವಿನ ತಿನ್ನಿಯರ ನಿಮ್ಗೆ ಮನಸ್ಸು ಬರ್ತದೆ ಹಾಗೆ ದತ್ತಗಾರ ದಂಡಿಸಿ ಸಂದರ್ಭ ಪರಮಾತ್ಮವು ಕೋಪ ಬರ್ಕೊಂಡು ತಾನೆ ಅಂದ್ಕೊಂಡ ಎಲ್ಲೇ ಜೋಕುಲು ಪಂಡ ಒಂಜಿ 16 ವರ್ಷ ಎಲ್ಲೇ ಜೋಕುಲು ದೇವರಿಗೆ ಸಮಾನ ಅಂತ ಬಂದು ನಮ್ಮ ಧರ್ಮಶಾಸ್ತ್ರ ಬಂದ್ಕೊಂಡು ಈ ಜೋಕುಳು ಕೊನೆಗೆ ಪ್ರಸಾದ ನೀಯಪ್ಪ ದಂಜಿನ ಎಲ್ಲೇ ಭೂಲೋಕುಡುಕಂ 4 ವರ್ಷ ಬಿಡಾಲೆ ಮನಸ್ಸಿಂದ ಸಂಪೂರ್ಣ ಫಲ ದಿಕ್ಕನ್ನು ಒಂದು ಪಡೆದು ನಾರದರಿಗೆ ಪರಮಾತ್ಮ ಬಂದಿರಿ ಅಂಚನೆ ಶೌನಕಾದಿ ಮಹತ್ವಗಳಿಗೆ ಸೂತ ಪ್ರಾಣಿಗೆ ಈ ಐದು ಕಥೆ ತತ್ವಾರ್ಥರಲ್ಲಿ ಪಡೆದು ಮುಗುತ್ತೇನೆ ಶುಭಂ ಓಂ ನಮೋ. ಈ ದಿನ ಪ್ರತಿ ವರ್ಷ ಡಿಸೆಂಬರ್ ತಿಂಗಳ 12ನೇ ತಾರೀಕಿನಂದು ನಾವು ಆಚರಿಸ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಈ 54ನೇ ವರ್ಷದ ಕಾರ್ಯಕ್ರಮವನ್ನು ಕೂಡ ಜೊತೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಶ್ರೀಮಾನ್ ಪುಟ್ಟರಾಜು KAS ತಹಶೀಲ್ದಾರರು ಮೂಡುಬಿದಿರೆ ಇವರು ಆಗಮಿಸಬೇಕಿತ್ತು. ಆದರೆ ವಿಧಾನ ಪರಿಷತ್ ಚುನಾವಣೆಯ ನೀತಿ ಸಂಹಿತೆ ಇರುವ ಕಾರಣ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಲಿಲ್ಲ. ಆ ಸ್ಥಾನದಲ್ಲಿ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಪೂಜಾ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಮಾನ್ ಬಾಹುಬಲಿ ಪ್ರಸಾದ್ರವರು ಆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಇವತ್ತು ಅವರು ವೇದಿಕೆಯಲ್ಲಿ ಕೂಡ ಉಪಸ್ಥಿತರಿದ್ದಾರೆ. SK ಆರ್ಟ್ಸ್ ಕೋಟೆಬಾಗಿಲು ಶಬ್ದಬುಕ್ಕ ಬರ್ಕು ರಾಜೇಶ್ ಮಹಾಲಕ್ಷ್ಮಿ ಹೊಸಂಗಡಿ ಮೋನಿಗೆ ಬಣ್ಣ ಬಾಬು ಭಂಡೇರು ದಿನೇಶ್ ಸಾಕಾರ ಪ್ರದೀಪ್ ರೈ ಕಲಾವಿಟ್ಟು ನಾಟಕದ ಸಮಗ್ರ ನಿರ್ವಹಣೆ ಮೋಹನ್ ದಾಸ್ ಕೋಟೆಬಾಗಿಲು ನನ್ನ ನಿಖಲ ನಿರೀಕ್ಷಿತ ನಾಟಕ ದೇವೆರುತ್ತು ಪೇರು ಈಗ ಇನ್ನು ನಾಟಕ ಉಂಟು, ಆದರೆ ಈಗ ತುಂಬ ರಾತ್ರಿ ಆಯಿತು, ನಮಗೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನಾನೀಗ ಹೊರಡ್ತಾ ಇದ್ದೇನೆ. ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.